ರಾಧಾ ನಿಸರ್ಗ ಕಾಂಬಿನ್ಸ್ ಲಾಂಛನದಲ್ಲಿ ತಯಾರಾದ ರಾಜೇಂದ್ರ ಯಶುಬೆದ್ರೋಡಿ ನಿರ್ಮಾಣದಲ್ಲಿ ಮೂಡಿಬಂದಿರುವ ವಿಕ್ರಾಂತ್ ತುಳು ಸಿನಿಮಾ ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಂಡಿತು. ರಾಧಾ ನಿಸರ್ಗ ಕಾಂಬಿನ್ಸ್ ಲಾಂಛನದಲ್ಲಿ ರಾಜೇಂದ್ರ ಯಶುಬೆದ್ರೋಡಿ ನಿರ್ಮಾಣದಲ್ಲಿ ನವೀನ್ ಮಾರ್ಲಾ ಕೊಡಂಗಿ ನಿರ್ದೇಶನದಲ್ಲಿ ತಯಾರಾದ ವಿಕ್ರಾಂತ್ ತುಳು ಸಿನಿಮಾ ಇಂದು ಕರಾವಳಿಯಾದ್ಯಂತ ರಿಲೀಸ್ ಆಗಿದೆ. ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ವಿಕ್ರಾಂತ್ ಸಿನಿಮಾದಲ್ಲಿ ರಾಷ್ಟ್ರೀಯತೆ, ಹಿಂದುತ್ವ, ನಮ್ಮತನ ಏನು ಎಂಬುದನ್ನು ತೋರಿಸಲಾಗಿದೆ. ನಮ್ಮ ಸಂಸ್ಕೃತಿ, ತುಳುನಾಡಿನ ವೈಶಿಷ್ಟ್ಯತೆಯನ್ನ ಸಿನಿಮಾದಲ್ಲಿ ಬಿಂಬಿಸುವ ಪ್ರಯತ್ನವನ್ನ ನಿರ್ದೇಶಕ ನವೀನ್ ಮಾರ್ಲಾ ಕೊಡಂಗೆ ಮಾಡಿದ್ದಾರೆ ಎಂದರು. ನಮ್ಮ ರಾಷ್ಟ್ರೀಯತೆಯ ತೋಜ್ಭವನಂಚಿನ ಹಿಂದುತ್ವದ ಒಂದು ದೃಷ್ಟಿಕೋನ, ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳನ್ನು ತೋಜ್ಭವನಂಚಿನ ಒಂದು ವಿಶೇಷ ಪ್ರಯತ್ನ ನವೀನೇರು ಮಾಡ್ತಿದ್ದೀರಿ. ಐನು ತೋಜ್ಭವನ ಅವಕಾಶ ಸಿಕ್ಕಿದ್ದು ಇನ್ನಿತ್ತ ದಿನ ಇನ್ನೊಂದು ಪವಿತ್ರವಾದ ದಿನ ಇನ್ನು ತೋಜ್ಭವನಂಚಿನ ಒಂದು ಅವಶ್ಯಕತೆ ಸಮಾಜಕ್ಕೆ ಗೋಡೊಂದು ಪಂಪನ ದೃಷ್ಟಿ ಇನ್ನೇನು ಉದ್ಘಾಟನೆ ಮಾಡ್ತೊಂಡಲ್ಲ. ನಮ್ಮ ತನ ಎಂಚಿನ ಅಂದು ಪಂಪನ ಭಾರಿ ಧೈರ್ಯಡ್ ನವೀನೇರಿ ಒರಿನಕ್ಲು ಮಾತ್ರ ಸೇರಿದ ಮಲ್ತಿದ್ದೀರಿ ನಿರ್ಮಾಪಕರು ಮಾತೆಲ್ಲ ಸೇರಿ ರಾಜೇಂದ್ರ ರಾಜ ಯಾವಡುಂದೆಟ್ಟಿ ನವೀನ ನವನವೀನ ಒಂಜಿ ದೃಷ್ಟಿಕೋನದ ಒಂಜಿ ಸಿನಿಮಾ ಶುರುವಾತನೆ ತುಳು ಅಭಿಮಾನಿಲು ಏರಿರಲ್ಲೇನು ದೈದೈದು ಮಾತೆಲ್ಲ ತೂಡು. ಇದೇ ವೇಳೆ ಮಾತನಾಡಿದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು, ತುಳು ಸಿನಿಮಾಗಳಲ್ಲಿ ಉತ್ತಮ ಸಂದೇಶ, ಸಾಮಾಜಿಕ ಕಥಾ ಹಂದರವಿದ್ರೆ ತುಳುವರು ಮೆಚ್ಚಿಕೊಳ್ಳುತ್ತಾರೆ. ವಿಕ್ರಾಂತ್ ಸಿನಿಮಾ ಕತೆ ವಿಶೇಷವಾಗಿದ್ದು ನಿರ್ಮಾಪಕರು ಸಾಕಷ್ಟು ಶ್ರಮವಹಿಸಿ ಚಿತ್ರ ಮಾಡಿದ್ದಾರೆ. ತುಳುನಾಡಿನ ಭಾಷಾ ಸೊಗಡಿನ ಜೊತೆಗೆ ರಾಷ್ಟ್ರೀಯತೆಯ ಸಂದೇಶ ಚಿತ್ರದಲ್ಲಿದೆ. ಎಲ್ಲರೂ ಚಿತ್ರ ನೋಡಿ ಪ್ರೋತ್ಸಾಹಿಸಬೇಕು. ಈ ಸಿನಿಮಾ ಮುಂಬೈಗೆ ಬಂದಾಗ ಮುಂಬೈನಲ್ಲಿರುವ ತುಳುವರು ಸಿನಿಮಾಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಲಿದ್ದಾರೆ ಎಂದು ಹೇಳಿದರು. ಆರ್ಟಿಸ್ಟ್ನ ಹುಲ್ಲೇರು ಹೊಸ ಹೊಸತ್ತು ಜವಣಿಯರ್ ಮತ ಹುಲ್ಲೇರು ಎಡ್ಡೆ ಯಕ್ಷಗಾನದ ಕಲಾವಿದರು ಎಡ್ಡೆ ತುಳು ಮಕ್ಕಳು ಹುಲ್ಲೇರು ಮಸ್ತ್ ಜನ ಭಾರಿ ಎಡ್ಡೆ ಒಂಜಿ ತಂಡ ಡಾಕ್ಟರ್ ಮಲ್ಲಕ್ಕನೆ ನಮ್ಮ ಹಿಂದುತ್ವ ಒಂಜಿ ಮಲ್ಲ ಒಂಜಿ ಶಕ್ತಿ ತುಂಬುನಂಚಿನ ಈ ಒಂಜಿ ಫಿಲ್ಮ್ ಮಾತೆರ್ಲ ದೊಡ್ಡ ಮಲ್ಪನೇ ಉದ್ದೇಶಡು ಪಿಕ್ಚರ್ ತಯಾರು ಮಲ್ಪೇಟ ಒಂದೊಂಜಿ ನಮ್ಮ ಧರ್ಮ, ನಮ್ಮ ಹಿಂದುತ್ವ, ನಮ್ಮ ಜನಕಲೆಗೆ, ನಮ್ಮ ಜೋಕಲೆಗೆ, ನಮ್ಮ ಸಂಸ್ಕಾರ ಸಂಸ್ಕೃತಿ ಕಂಪವನಂಚಿನ ಒಂದೊಂದು ಫಿಲ್ಮ್ ಅದು ಬರಡು ಎಂಕುಲ ಮುಂಬೈಡ್ ನಿಕ್ ಸಂಪೂರ್ಣ ಸಹಕಾರ ಕೊರಪ ಎಂಕುಲು ನಿಕಲ್ನ ಎಂಚಿನ ನೆಟ್ ಆರ್ಥಿಕದ ತೊಂದರೆ ಬರ್ಕೊಂಡಲ್ಲ ಎಂಕುಲು ಉಲ್ಲ ಎಂಕುಲು ನವೀನ್ ಶೆಟ್ಟಿಗೆ ಪಂತ ಬೊಂಬೈ ಎಂಕುಲು ಫುಲ್ ಸಪೋರ್ಟ್ ಮಲ್ಪ ಅಂದು ಮಾತೆರೆಲ್ಲ ಎಡ್ಡೆವಾಡು ತುಳುಗನ್ನಡಿಗರನ್ನ ನಮ್ಮ ತುಳು ಪಿಕ್ಚರ್ ಇಂಚೇನೆ ಎಡ್ಡೆಡ್ಡ ರೀತಿ ಮೂಡ್ದು ಹತ್ತದು ನಮ್ಮ ತುಳುನಾಡು ಹತ್ತು ನಮ್ಮ ಒಂಜಿ ನಮ್ಮ ತುಳುವೇರು ಮತ್ತು ಓಲ್ ಮಾತ ಉಲ್ಲೇರಾಗ ಮಾತ ದುಬಾಯ್ಡು ಆಡು ಪಿದೇವ್ರದ ಆಡು ಮಾತೆಲ್ಲ ತುಪ್ಲಕ್ಕ ಆಡು ಒಂದು ಕಟ್ಟಿಲ್ಲ ಅಮ್ಮಡ ಪ್ರಾರ್ಥನೆ. ಈ ವೇಳೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಹಾಗೂ ಚಲನಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್ ಅವರು ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಬಾರಿ ಪುರ್ಲದಾಗಿ ಬರ್ತು ಒಂಜಿ ಮಲ್ಲ ಒಂಜಿ ಕಣ್ಣಂತರ ಕಳೆದು ನಮ್ಮ ಇನ್ನು ಮಾತು ಕೊಟ್ಟಾರ ಅವರಿಗೆ ಮಾಸ್ಕ್ ಮಾಡಂದ್ರೆ ಅವರಿಗೆ ಗುರ್ತ ಮಲ್ಪಂಚಿನ ಪೊರ್ತುಡು ಬಾರಿ ಶೋಧ ಹೊಸದು ಪಿಕ್ಚರ್ ಪುರ್ಲದ ಹೀರೋಯಿನ್ ಪೂರ ಒಂಜಿ ಮಲ್ಲ ಆಕ್ಟಿಂಗ್ ಮಲ್ತದ್ದು ಒಂಜಿ ಹಿಂದುತ್ವದ ಬಗ್ಗೆ ಒಂಜಿ ಮಲ್ಲ ಜಾಗೃತಿ ಮಲ್ಪನ ಹಂಚಿದ ಇನ್ನು ಜವಣೇರು ಪೂರ ತೂನಾನೆ ಗೊತ್ತಾಗ ಮಾತೆಲ್ಲ ಹಿಂದುತ್ವದ ಯಾಕಂದ್ರೆ ತೋಜುವೇರು ಬಟ್ ಪೂರ ಆಶೀರ್ವಾದ ಪೂರ ಆವಂದುಂಟು ಬಾರಿಪುರದ ಒಂದು ಪಿಕ್ಚರ್ ಸಕ್ಸಸ್ ಆಡು ಮಾತೆಲ್ಲ ಹಿಂದುಲ್ಲ ಒಂದು ತೂದು ಈ ಒಂದು ಪಿಕ್ಚರ್ ಸಕ್ಸಸ್ ಆಡು ಪಡೆದು ಆರೈಕೆ 2 ವರ್ಷ ವಿಕ್ರಾಂತ್ ಸುದ್ದಿ ಮಂತೊಂದೇ ಉಂಡು ವಿಕ್ರಾಂತ್ ಪಡೆದು ಫಸ್ಟ್ ಕೂಂದುಲ್ಲ ವಿನೋದ್ ಶೆಟ್ಟಿ ಹೀರೋ ಮಂತೊಂದು ಆತ್ಮೀಯರು ಅಂಚನೆ ದಪಕದ ಬಾಯಿಸಮ ಎನ್ನ ಪಿಕ್ಚರ್ ಯಾಕೆ ಮಂದಿನ ಶೀತಲ್ ಪಂಪನ ಹೀರೋಯಿನಿ ಅರ್ಲ ಭಾರಿ ಅಡ್ಡ ಸೂಕದ ಆರ್ಟಿಸ್ಟ್ ಅಂಚ ಮಾತೆಲ್ಲ ತುಳಿಯರು ಮಾತೆಲ್ಲ ತೋಡು ಒಂದು ಹಿಂದುತ್ವದ ಒಂದು ಚಿತ್ರ ಹಿಂದುತ್ವ ಪಡೆದು ಬಾಕಿದ ಧರ್ಮದ ಕುರಿತು ಬಳ್ಳಿ ಬಂದಾಗ್ತದೆ ಅಕ್ಲೆಲ್ಲ ಹಿಂದುತ್ವದ ವಿಷಯ ದಾದ ಪಡೆದು ತೋರಿಸ್ಬರೋ ಈ ಚಿತ್ರವನ್ನು ನವೀನ್ ಡೈರೆಕ್ಟರ್ ತೋರಿಸ್ಬಾರ್ದು ಕೊಡ್ತೀರಿ ಮಾತೆಲ್ಲ ಸಪೋರ್ಟ್ ಮಾಡ್ತದೆ ಈ ಚಿತ್ರನ ಗೆನ್ನದು ಗುರು. ಈ ವೇಳೆ ಚಿತ್ರ ನಿರ್ಮಾಪಕ ರಾಜೇಂದ್ರ ಯಶುಬೆದ್ರೋಡಿ, ನಿರ್ದೇಶಕ ನವೀನ್ ಮಾರ್ಲಾ ಕೊಡಂಗೆ,
ಭರತ್ ಕುಮ್ಟೇಲು, ನಟ ವಿನೋದ್ ಶೆಟ್ಟಿ, ನಟಿ ಶೀತಲ್ ನಾಯಕ್, ರಮೇಶ್ ರೈ ಕುಕ್ಕುವಳ್ಳಿ, ಆರ್ ದಂದ್ರಾಜ್, ಕೊಡ್ಮಣ್ ಕಾಂತಪ್ಪ ಶೆಟ್ಟಿ, ಲೋಕನಾಥ್ ಶೆಟ್ಟಿ ಬಿಸಿ ರೋಡ್, ಬಾಳಾ ಜಗನ್ನಾಥ್ ಶೆಟ್ಟಿ, ಪೂರ್ಣಿಮಾ ಯತೀಶ್ ರೈ ಉಪಸ್ಥಿತರಿದ್ದರು. ಮಂಗಳೂರಿನ ಬಿಗ್ ಸಿನಿಮಾಸ್, ಪಿವಿಆರ್, ಸಿನಿಪೊಲೀಸ್, ಉಡುಪಿಯ ಕಲ್ಪನಾ, ಕಾರ್ಕಳದ ರಾಧಿಕಾ, ಮಣಿಪಾಲದ ಭಾರತ್ ಮಾಲ್, ಬೆಳ್ತಂಗಡಿಯ ಭಾರತ್ನಲ್ಲಿ ಏಕಕಾಲದಲ್ಲಿ ಚಿತ್ರ ತೆರೆ ಕಂಡಿತು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.